ಬೃಹತ್ ಘನ ವಾಹನಗಳ ಸಂಚಾರದಿಂದಾಗಿ ಖಾನಾಕುಳಾಯ್ ರೈಲ್ವೆ ಸೇತುವೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು, ಕೂಡಲೇ ದುರಸ್ತಿ ಮಾಡಲು ಒತ್ತಾಯಿಸಿ ಡಿವೈಎಫ್ಐ ಖಾನಾ ಮತ್ತು ಕುಳಾಯಿ ಘಟಕಗಳ ನೇತೃತ್ವದಲ್ಲಿ ಇಂದು ಕುಳಾಯಿ ರೈಲ್ವೆ ಸೇತುವೆಯ ಮೇಲೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ರಾಜ್ಯ ಅಧ್ಯಕ್ಷರಾದ ಮುನೀರ್ ಕಾಟಿಪಳ್ಳ ಅವರು, ಜನಪ್ರತಿನಿಧಿಗಳು ಮತ್ತು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ರೈಲ್ವೆ ಸೇತುವೆ ಸಂಪೂರ್ಣ ಹಾಳಾಗಿ ಹೋಗಿದೆ. ಧೂಳು ಮತ್ತು ಕೆಸರಿನಿಂದ ಜನ ನಡೆದಾಡಲು ಆಗದ ಸ್ಥಿತಿ ತಲುಪಿದೆ. ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿ ಡಿವೈಡರ್ ಹಾಕುವಲ್ಲಿ ಇಂಟರ್ಲಾಕ್ ಅಳವಡಿಸುವುದರಿಂದ ದ್ವಿಚಕ್ರ ಸವಾರರು ನಿಯಂತ್ರಣ ತಪ್ಪಿ ಅಪಘಾತಕ್ಕೆ ಒಳಗಾಗುತ್ತಾರೆ. ಕ್ಷೇತ್ರದ ಶಾಸಕರು ಮತ್ತು ಕಾರ್ಪೊರೇಟರ್ಗಳು ಜನರ ಮೂಲಭೂತ ಸಮಸ್ಯೆ ಬಗೆಹರಿಸುವ ಬದಲು ಜನರನ್ನ ಭಾವನಾತ್ಮಕವಾಗಿ ವಿಂಗಡಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಎಂದು ಹೇಳಿದರು. ಸಮಸ್ಯೆ ಹೊಂದಿತ್ತು ಆಂಡೆ ಈ ರಸ್ತೆ MRPL ಬಕ್ಕ ಬೇತೆ ಬೇತೆ ರೀತಿಯ ಕೈಗಾರಿಕಾ ಘಟಕಗಳು ಆಯ್ಬಕ್ಕ ಸಾರ ಸಂಖ್ಯೆಡು ವಾಹನ ಈ ರಸ್ತೆ ಓಡಾಟ ಮಲ್ಪುಂಡು ಬಕ್ಕ ಮಲ್ಲ ಗಣ ವಾಹನ ನೆಟ್ಟು ಓಡಾಟ ಮಲ್ಪರ ಅವಕಾಶ ಇದ್ದಿಂದ ಅಂಡ್ಲ ಇನಿ ಅಕ್ರಮವಾದ ಈ ರಸ್ತೆ ಪೋಂದುಲ್ಲೆ ಅಂಚಾದ ಪುನಗ ಈ ಒಂಜಿ ಸೇತುವೆ ಇನಿ ದುರ್ಬಲ ಒಂದುಂಡು ದುರ್ಬಲ ಆಪಣದ ಸಂಕೇತವಾದ ಡಾಮರ್ ಪೂರ ಪೋದು ಐತ ಉಲಾಡಿದ ಕಾಂಕ್ರೀಟ್ ಹಾಕದ ಐತ ಕರ್ಬಲು ತೋಜಿನಂತಿನ ಸ್ಥಿತಿ ನಿರ್ಮಾಣ ಆಗ್ತದೆ. ದುಮ್ದ ದಿನಟಿ ಈ ಬ್ರಿಡ್ಜ್ ಕುಸಿಯಿಂದಾಂಡ ನಂಗೆ ಸಂಪರ್ಕ ಬೋಡಾದ ಸುತ್ತು ಬಳಸದ 34 ಕಿಲೋಮೀಟರ್ ಸುತ್ತು ಬಳಸದ ಪೋಪುನಂತಿನ ಸ್ಥಿತಿಲ ಬರು ಅವು ಒಂಜಾಪಾಯ ಅಂದಾಂಡ ದಿನನಿತ್ಯದ ಓಡಾಟದ ಸಂದರ್ಭಡೆ ಈ ಗುಂಡಿಡು ಅವಳ ಬರ್ಸ ಬತ್ತನಿಂದ ನೆಟ್ಟು ಗುಂಡಿ ಓಲುಂಡು ರೋಡ್ ಓಲುಂಡು ಗೊತ್ತಾವಂದೆ ಏತೋ ವಾಹನದಕ್ಕಲು 2 ವೀಲರ್ ದಕ್ಕಲು ಬೂರೊಂದು ಲಕ್ಕೊಂದು ಪೋಪುನ ನಮ್ಮ ತೂತ ಅವಾಗ ನೆತ್ತ ಬಗ್ಗೆ ರಿಪೇರಿ ಮಲ್ಪಡೊಂದು ಪಣ್ಣಾಗ ನಮ್ಮ ದುಂಬುಲ ಪ್ರತಿಭಟನೆ ಮಲ್ದ ಕರಿಣ ವರ್ಷಲ ಮಲ್ದ ದುಮ್ಮದ ವರ್ಷಲ ಮಲ್ದ. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್, ಖಾನಾ ಕುಳಾಯಿ ಘಟಕದ ಪ್ರಮುಖರಾದ ಮೊಹಮ್ಮದ್ ಜಾಯ್, ಮುಸ್ತಫಾ ಅಂಗರಗುಂಡಿ, ನವಾಜ್ ಕುಲಾಯ್, ಇಮ್ತಿಯಾಜ್ ಕುಲಾಯ್, ಲಕ್ಷ್ಮೀಶ ಕುಳಾಯ್, ಸಮದ್, ರಿಯಾಜ್ ದಾಸ್, ಅನ್ವರ್ ಅಲಿ, ಹಂಸಾ ಮೈಂತಗುರಿ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.